ದಕ್ಷ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿಯವರ ಅಂತ್ಯಕ್ರಿಯೆಯು ಹುಟ್ಟೂರು ಕುಂದಾಪುರ ತಾಲೂಕಿನ ಶಿರಿಯಾರ ಸಮೀಪದ ಯಡಾಡಿಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಕುಟುಂಬಸ್ಥರು, ಅಧಿಕಾರಿಗಳು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದರು. ಅನಾರೋಗ್ಯದಿಂದ ಶುಕ್ರವಾರ ರಾತ್ರಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ದಕ್ಷ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ಹುಟ್ಟೂರಾದ ಯಡಾಡಿ ಮತ್ಯಾಡಿಯ ಮನೆಯಲ್ಲೇ ಭಾನುವಾರ ನೆರವೇರಿತು. ಶನಿವಾರ ಹೈದರಾಬಾದ್ನಲ್ಲಿ ಮೃತದೇಹಕ್ಕೆ ಗೌರವ ಸಲ್ಲಿಸಿದ ಬಳಿಕ ವಿಮಾನದ ಮೂಲಕ ಬೆಂಗಳೂರಿಗೆ ತರಲಾಯಿತು. ಬೆಂಗಳೂರಿನಲ್ಲಿಯೂ ಸಕಲ ಸರ್ಕಾರಿ ಗೌರವ ಸಲ್ಲಿಸಿ ರಾತ್ರಿ ವಿಮಾನದ ಮೂಲಕ 9:30ಕ್ಕೆ ಮಂಗಳೂರಿಗೆ ತರಲಾಯಿತು. ಮಂಗಳೂರಿನ ವಿಮಾನ ನಿಲ್ದಾಣದ ಹೊರಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಮೇಯರ್ ಭಾಸ್ಕರ್ ಮೊಯ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದ ಬಳಿಕ ಆಂಬ್ಯುಲೆನ್ಸ್ ಮೂಲಕ ಮೃತದೇಹವನ್ನು ಮಧುಕರ್ ಶೆಟ್ಟಿಯವರ ಹುಟ್ಟೂರಾದ ಕುಂದಾಪುರ ತಾಲೂಕಿನ ಹುಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಡಾಡಿ ಮತ್ಯಾಡಿಗೆ ತಡರಾತ್ರಿ ತರಲಾಯಿತು. ರಾತ್ರಿಯಾದರೂ ಮಂಗಳೂರಿನಿಂದ ಮೃತದೇಹದೊಂದಿಗೆ ಮತ್ಯಾಡಿಗೆ ಆಗಮಿಸಿದ ಮಧುಕರ್ ಶೆಟ್ಟಿ ಕಾಲೇಜಿನ ಸಹಪಾಠಿ ಸಚಿವ ಯುಟಿ ಖಾದರ್ ಅಗ್ನಿ ಸ್ಪರ್ಶದವರೆಗೂ ಸ್ಥಳದಲ್ಲಿದ್ದು ಮಾರ್ಗದರ್ಶನ ನೀಡಿದ್ರು. ಬೆಳಿಗ್ಗೆ 8 ಗಂಟೆಗೆ ಮಧುಕರ್ ಶೆಟ್ಟಿಯವರ ಪಾರ್ಥಿವ ಶರೀರ ಯಡಾಡಿ ಮತ್ಯಾಡಿಯಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಯಿತು. ಬೆಳಿಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕುಟುಂಬಿಕರು, ಸಹೋದ್ಯೋಗಿಗಳು, ಅವರ ಅಪಾರ ಅಭಿಮಾನಿಗಳು ಮೃತದೇಹದ ಅಂತಿಮ ದರ್ಶನಗೈದು ಕಂಬನಿ ಮಿಡಿದರು. ಲೋಕಾಯುಕ್ತ ಎಸ್ಪಿಯಾಗಿದ್ದ ಸಂದರ್ಭದಲ್ಲಿ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನರಾಗಿದ್ದ ದಿಟ್ಟ ಅಧಿಕಾರಿ ಮಧುಕರ್ ಶೆಟ್ಟಿಯವರಿಗೆ ಹುಟ್ಟೂರ ಮನೆಯಲ್ಲೇ 3 ಸುತ್ತು ಕುಶಲ ತೋಪು ಹಾರಿಸುವುದರ ಮೂಲಕ ಸಕಲ ಸರ್ಕಾರಿ ಗೌರವದೊಂದಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದ್ರು. ಭಾರತದ ಬಾವುಟ ಹಾಗೂ ಪೊಲೀಸ್ ಸಮವಸ್ತ್ರವನ್ನ ಮೃತ ಮಧುಕರ್ ಶೆಟ್ಟಿ ಪತ್ನಿಗೆ ಹೈದರಾಬಾದ್ ಡಿಜಿಪಿ ಬರ್ಮಾನ್ ಹಸ್ತಾಂತರಿಸಿದ್ರು. ಬಳಿಕ ಮತ್ಯಾಡಿ ಮನೆಯ ರೈ ಫಾರ್ಮ್ ತೋಟದಲ್ಲಿ ಮಧುಕರ್ ಶೆಟ್ಟಿ ಸಹೋದರ ಮುರಳೀಧರ್ ಶೆಟ್ಟಿ ಕ್ರಿಯಾವಿಧಿ ನೆರವೇರಿಸಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು. ಜಿಲ್ಲಾಡಳಿತ ಅಂತ್ಯಕ್ರಿಯೆಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿತ್ತು. ಪ್ರಾಮಾಣಿಕ ಹಾಗೂ ನೇರ ನಿಷ್ಠೂರವಾದಿಯಾಗಿದ್ದ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಸೇವೆ ಸಲ್ಲಿಸಿದ ಕಡೆಗಳಲ್ಲೆಲ್ಲ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ರು. ಅಲ್ಲದೆ ಕಿರಿಯ ಅಧಿಕಾರಿಗಳ ಜೊತೆ ಹಿರಿಯ ಅಧಿಕಾರಿ ಎಂಬ ಯಾವ ಹಮ್ಮುಬಿಮ್ಮು ಇಲ್ಲದೆ ಬೆರೆಯುತ್ತಿದ್ದ ಮಧುಕರ ಶೆಟ್ರು ಕಿರಿಯ ಪೊಲೀಸರಿಗೆ ನೆಚ್ಚಿನ ಅಧಿಕಾರಿಯಾಗಿದ್ರು. ಮಧುಕರ ಶೆಟ್ರ ಜೊತೆ ಕೆಲಸ ನಿರ್ವಹಿಸಿದ ಅವರದೇ ಬ್ಯಾಚ್ನ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹುಟ್ಟೂರಿಗೆ ಆಗಮಿಸಿದ್ದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಮಧುಕರ ಶೆಟ್ಟಿಯವರ ಮನೆಯ ಮುಂಭಾಗದಲ್ಲಿ ಜಮಾಯಿಸಿದ ಪೊಲೀಸ್ ಅಧಿಕಾರಿಗಳು ಮಧುಕರ ಶೆಟ್ರ ಪಾರ್ಥಿವ ಶರೀರವನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ದೃಶ್ಯ ನೆರೆದವರ ಹೃದಯ ಕಲಕುವಂತೆ ಮಾಡಿತು. ನಮ್ಮ ಊರ ದೀಪ ಆರಿ ಹೋಯಿತಲ್ಲೋ
ಕತ್ತಲಾಯಿತಲ್ಲೋ ಬಾಂದಳದ ಸೂರ್ಯ ಬಂದನೇನು ಮರಳಿ ಚಿಕ್ಕ ಯಜಮಾನ ನಿಂತನೇನು ಅರಳಿ. ಮಧುಕರ ಶೆಟ್ಟಿಯವರ ಪತ್ನಿ ಹೈದರಾಬಾದ್ ಮೂಲದ ಸುವರ್ಣ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ತಮ್ಮ 9 ವರ್ಷದ ಮಕ್ಕಳು ಸಮಯರೊಂದಿಗೆ ಕೆಲ ವರ್ಷಗಳಿಂದ ಅಮೆರಿಕಾದಲ್ಲಿ ನೆಲೆಸಿದ್ರು. ಅಂತಿಮ ವಿಧಿವಿಧಾನಗಳು ಮುಗಿದ ಬಳಿಕ ಪತಿಗೆ ವಿದಾಯ ಮುತ್ತು ನೀಡಿ ಅಳಲಾರಂಭಿಸಿದ್ರು. ಬಳಿಕ ಮೃತದೇಹಕ್ಕೆ ಹೊದಿಸಲಾದ ಬಾವುಟ ಹಾಗೂ ಸಮವಸ್ತ್ರ ಹಸ್ತಾಂತರಿಸಿದ ಬಳಿಕ ಹೈದರಾಬಾದ್ ಮಹಿಳಾ ಡಿಜಿಪಿಯವರನ್ನ ತಬ್ಬಿಕೊಂಡು ಕ್ಷಣಕಾಲ ಭಾವುಕರಾದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿ, ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ, ಪತ್ರಕರ್ತ ದಿನೇಶ್ ಆಮೀನ್ಮಟ್ಟು, ಎಂಎ ಗಫೂರ್, ಪಶ್ಚಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ, ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಐಜಿಪಿ ಸ್ಟೀಫನ್ ರವೀಂದ್ರ, ಮಧುಸೂದನ್ ರೆಡ್ಡಿ, ಐಜಿಪಿ ಜಿಎಸ್ ರಾವ್, ಡಿಜಿಪಿ ಭರ್ಮಾನ್, ಡಿಐಜಿ ಅಮೃತಾ ದಾಸ್, ಎಡಿಜಿಪಿ ಪ್ರತಾಪ್ ರೆಡ್ಡಿ, ಐಜಿಪಿ ವಿಪುಲ್ ಕುಮಾರ್, ಎಸ್ಪಿ ಭೂಷಣ್ ಬೊರಸೆ, ಲಭುರಾಮ್, ವಿನಾಯಕ ಪಾಟೀಲ್ ಸೇರಿದಂತೆ ಅನೇಕರು ಮಧುಕರ ಶೆಟ್ಟಿಯವರ ಅಂತಿಮ ವಿಧಿವಿಧಾನದಲ್ಲಿ ಪಾಲ್ಗೊಂಡ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.